ಪ್ರಬಲ ಸೌರ ಚಂಡಮಾರುತವೊಂದು ಭೂಮಿಯತ್ತ ಹೊರಟಿರುವುದನ್ನು ವಿಜ್ಞಾನಿಗಳು ಪತ್ತೆ ಮಾಡಿದ್ದಾರೆ. ಇಂದು ಅಥವಾ ನಾಳೆ ಭೂಮಿಯ ಅಯಸ್ಕಾಂತೀಯ ಕಕ್ಷೆಯತ್ತ ಸಮೀಪಿಸಲಿದೆ ಎಂದಿದ್ದಾರೆ. ಹೀಗಾದಲ್ಲಿ ಮೊಬೈಲ್ ನೆಟ್ವರ್ಕ್ ಮತ್ತು ಜಿಪಿಎಸ್ ವ್ಯವಸ್ಥೆ ಕೆಲಕಾಲ ಅಸ್ತವ್ಯಸ್ತಗೊಳ್ಳಲಿದೆ ಎಂದು ವಿಜ್ಞಾನಿಗಳು ಎಚ್ಚರಿಸಿದ್ದಾರೆ. ಸೌರ ಮಾರುತವು ಸೂರ್ಯನಿಂದ ಹೊರಹೊಮ್ಮುವ ಶಕ್ತಿಶಾಲಿ ಕಣಗಳು ಹಾಗೂ ಪ್ಲಾಸ್ಮಾ ಕಣಗಳಾಗಿದೆ. ಸೂರ್ಯನ ವಾತಾವರಣದಲ್ಲಿ ರಂಧ್ರಗಳು ಆದಾಗ ಸೌರ ಮಾರುತ ಉಂಟಾಗುತ್ತದೆ. ನಂತರ ಇದು ಅಯಸ್ಕಾಂತೀಯ ಕಾರಣದಿಂದ ಭೂಮಿಯನ್ನು ಸಮೀಪಿಸುತ್ತದೆ. ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಪ್ರಕಾರ ಸೌರ ಚಂಡಮಾರುತ ವೇಗದಿಂದ ಕೂಡಿದ್ದು ಗಂಟೆಗೆ ಸುಮಾರು 1.6 ದಶಲಕ್ಷ ಕಿಲೋಮೀಟರ್ ವೇಗದಲ್ಲಿ ಭೂಮಿಯ ಕಡೆಗೆ ಚಲಿಸಲಿದೆ. ಸೌರ ಮಾರುತದ ಪ್ರಭಾವದಿಂದ ಭೂಮಿಯ ಹೊರಗಿನ ವಾತಾವರಣ ಬಿಸಿ ಮಾಡಬಹುದು. ಜಿಜಿಎಸ್ ನ್ಯಾವಿಗೇಷನ್, ಮೊಬೈಲ್ ಫೋನ್ ಸಿಗ್ನಲ್, ಸ್ಯಾಟಲೈಟ್ ಟಿವಿಗಳ ತೊಂದರೆಗೆ ಕಾರಣವಾಗಬಹುದು. ವಿದ್ಯುತ್ ಲೈನ್ ಪ್ರಭಾವ ಮತ್ತು ಟ್ರಾನ್ಸ್ಫಾರ್ಮರ್ ಸಹ ಸ್ಫೋಟವಾಗುವ ಸಾಧ್ಯತೆಗಳು ಇವೆ ಎನ್ನಲಾಗಿದೆ.